ಸಾಧ್ಯವಿಲ್ಲದ ಭಯಾನಕ ಘಟನೆಯೊಂದು ನಡೆದಿದೆ. ಇನ್ನು ಮಕ್ಕಳು ಎಂದು ನಾವೆಲ್ಲ ಪರಿಗಣಿಸುವ 9 ಮತ್ತು 10ನೇ ಕ್ಲಾಸಿನ ವಿದ್ಯಾರ್ಥಿಗಳು ತಮ್ಮದೇ ಗೆಳೆಯನನ್ನ ಸಲಿಂಗಕಾಮಕ್ಕೆ ಒತ್ತಾಯಿಸಿ ಚಿತ್ರಹಿಂಸೆ ನೀಡಿದ ಕ್ರೌರ್ಯವಿದು. ಇದು ನಡೆದಿರುವುದು ಎಲ್ಲೋ ದೂರದಲ್ಲಿ ಅಲ್ಲ, ನಮ್ಮದೇ ರಾಜ್ಯದ ತುಮಕೂರಿನ ಕೆಂಪೇಗೌಡ ವಸತಿ ಶಾಲೆಯಲ್ಲಿ. ಇಲ್ಲಿ ರ್ಯಾಗಿಂಗ್ ಅಥವಾ ಸೆಕ್ಸ್ ಬಯಕೆಯ ಕ್ರೌರ್ಯ ಯಾವ ಮಟ್ಟಕ್ಕೆ ತಲುಪಿದೆ ಎಂದರೆ ಕೆಲವು ವಿದ್ಯಾರ್ಥಿಗಳು ಅತ್ಯಂತ ಅಸಹ್ಯ ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ. ಒಬ್ಬ ವಿದ್ಯಾರ್ಥಿಯ ಬಾಯಿಗೆ ಇತರ ಕೆಲವು ವಿದ್ಯಾರ್ಥಿಗಳು ತಮ್ಮ ಗುಪ್ತಾಂಗವನ್ನು ಇಟ್ಟು ಅಸಹ್ಯ ಪ್ರದರ್ಶನ ಮಾಡಿದ್ದಾರೆ. ಆತ ಅದಕ್ಕೆ ಒಪ್ಪದೆ ಇದ್ದುದಕ್ಕೆ ಸಲಿಂಗಕಾಮಕ್ಕೆ ಸಹಕಾರ ನೀಡದೆ ಇದ್ದುದಕ್ಕೆ ಅವನಿಗೆ ಬ್ಲೇಡ್ನಿಂದ ಕೊಯ್ದು ಕ್ರೌರ್ಯ ನಡೆಸಿದ್ದಾರೆ. ತುಮಕೂರಿನ ಕೆಂಪೇಗೌಡ ವಸತಿ ಶಾಲೆಯಲ್ಲಿ ಈ ಭಯಾನಕ ಘಟನೆ ನಡೆದಿರುವುದು ಭಾರಿ ಆತಂಕಕ್ಕೆ ಕಾರಣವಾಗಿದೆ. ಇಲ್ಲಿನ 9ನೇ ತರಗತಿ ವಿದ್ಯಾರ್ಥಿಗೆ ಹಿರಿಯ ವಿದ್ಯಾರ್ಥಿಗಳು ನಿತ್ಯ ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ದರು ಎನ್ನಲಾಗಿದೆ. ಆತ ಹೋಮೋಸೆಕ್ಸ್ಗೆ ವಿರೋಧ ಮಾಡಿದ್ದಕ್ಕೆ ಸಿಗರೇಟ್ನಿಂದ ಸುಡಲಾಗಿದೆ. ಇಷ್ಟೇ ಅಲ್ಲ, ಅವನ ದೇಹಕ್ಕೆ ಬ್ಲೇಡ್ನಿಂದ ಗೀರಿ ಕಾದ ಮೇಣವನ್ನು ಸುರಿಸಿದಲ್ಲದೆ ತಲೆಗೆ ರಾಡಿನಿಂದ ಹೊಡೆದು ದೌರ್ಜನ್ಯ ನಡೆಸಲಾಗಿದೆ ಎನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ. ಗಂಡು ಮಕ್ಕಳೇ ಇರುವ ಈ ಹಾಸ್ಟೆಲ್ನಲ್ಲಿ ಸಣ್ಣ ಸಣ್ಣ ಮಕ್ಕಳೇ ಇಂತಹ ಭಯಾನಕ ಕೃತ್ಯಗಳನ್ನು ನಡೆಸ್ತಾ ಇರುವುದು ಭಯ ಹುಟ್ಟಿಸಿದೆ. ದೌರ್ಜನ್ಯಕ್ಕೆ ಒಳಗಾದ ಬಾಲಕ ಈ ವಿಚಾರವನ್ನ ತನ್ನ ಹೆತ್ತವರ ಮುಂದೆ ತಿಳಿಸಿದ್ದಾನೆ. ಅವರು ಬಂದು ವಸತಿ ಶಾಲೆಯಲ್ಲಿ ವಿಚಾರಣೆ ಮಾಡಿದರೆ ಇಲ್ಲಿನ ಪ್ರಿನ್ಸಿಪಲ್ ಆಗಿರುವ ಕನಕಲಕ್ಷ್ಮಿ ಮತ್ತು ವಾರ್ಡನ್ ಕುಮಾರ್ ಎಂಬುವರು ನಮ್ಮಲ್ಲಿ ಇಂತಹ ಯಾವುದೇ ಕೃತ್ಯ ನಡೆದಿಲ್ಲ ಎಂದು ಅಸಡ್ಡೆಯ ಮಾತು ಆಡಿದ್ದಾರಂತೆ. ನಮ್ಮ ಮಗನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ, ಚಿತ್ರಹಿಂಸೆ ನೀಡಲಾಗಿದೆ ಎಂದು ಪೋಷಕರು ಬಂದು ದೂರು ನೀಡಿದ್ರು. ಚೇರ್ಮನ್ ದಾಸೇಗೌಡ, ಪ್ರಾಂಶುಪಾಲೆ ಕನಕಲಕ್ಷ್ಮಿ ಅವರು ಕ್ಯಾರೆ ಅನ್ನಲಿಲ್ಲವಂತೆ. ಇದೀಗ ಮಗನ ಮೇಲಿನ ಹೋಮೋಸೆಕ್ಸ್ ಕಿರುಕುಳದಿಂದ ಬೇಸತ್ತ ವಿದ್ಯಾರ್ಥಿ ಪೋಷಕರಿಂದ ಪೊಲೀಸರಿಗೆ ದೂರು ನೀಡಲಾಗಿದೆ. ತುಮಕೂರಿನ ಮಹಿಳಾ ಠಾಣೆಯಲ್ಲಿ ಫೋಕ್ಸೋ ಕಾಯ್ದೆ ಅಡಿ ಎಫ್ಐಆರ್ ಕೂಡ ದಾಖಲಾಗಿದೆ. ವಾರ್ಡನ್ ಕುಮಾರ್, ಪ್ರಾಂಶುಪಾಲೆ ಕನಕಲಕ್ಷ್ಮಿ, 9 ಮತ್ತು 10ನೇ ತರಗತಿಯ 3 ಬಾಲಕರು ಸೇರಿದಂತೆ ಒಟ್ಟು ಅನೇಕರ ಮಂದಿ ಎಫ್ಐಆರ್ ದಾಖಲಾಗಿದೆ. ಇದೀಗ ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಬೆಳಗುಂಬದಲ್ಲಿರುವ ಕೆಂಪೇಗೌಡ ವಸತಿ ಶಾಲೆಯ ಆವರಣದಲ್ಲಿ ಮಾಧ್ಯಮಕ್ಕೆ ಪ್ರವೇಶ ನಿಷೇಧದ ಬೋರ್ಡ್ ಹಾಕಲಾಗಿದೆ. ಈ ಭಯಾನಕ ಕೇಸಲ್ಲಿ ವಾರ್ಡನ್ ಕುಮಾರ್ನನ್ನ ನಂಬರ್ 1 ಆರೋಪಿ ಎಂದು ಗುರುತಿಸಲಾಗಿದೆ. ಪೋಷಕರು ಹಲವಾರು ಬಾರಿ ಲೈಂಗಿಕ ಕಿರುಕುಳದ ಬಗ್ಗೆ ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಪ್ರಾಂಶುಪಾಲೆ ಕನಕಲಕ್ಷ್ಮಿ ಆರೋಪಿ. ಈ ವಾರ್ಡನ್ ಕುಮಾರ್ ಹಿರಿಯ ವಿದ್ಯಾರ್ಥಿಗಳಿಗೆ ಸಿಗರೇಟ್ ತಂದುಕೊಡುವಂತೆ ತಾಕೀತು ಮಾಡುತ್ತಿದ್ದಾರಂತೆ. ದೌರ್ಜನ್ಯಕ್ಕೊಳಗಾದ ಬಾಲಕನ ಮೇಲೆ ಇತರ ಹುಡುಗರ ದೌರ್ಜನ್ಯ ಯಾವ ಮಟ್ಟದಲ್ಲಿತ್ತು ಎಂದರೆ ರಾಡ್ನಿಂದ ಹೊಡೆದ ಏಟಿನಿಂದ ಅವನು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ. ನಿಜವೇನೆಂದರೆ ಈ ಘಟನೆಗಳೆಲ್ಲ ನಡೆದು 5 ತಿಂಗಳೇ ಕಳೆದಿದೆ. ವಸತಿ ಶಾಲೆಯಲ್ಲಿ ನಡೆದ ದೌರ್ಜನ್ಯದಿಂದ ಗಾಯಗೊಂಡಿದ್ದ ಬಾಲಕನನ್ನ ಪೋಷಕರು ಕಳೆದ ಮಾರ್ಚ್ 23ರಂದೇ ಮನೆಗೆ ಕರೆದುಕೊಂಡು ಹೋಗಿದ್ದರು. ತಲೆಗೆ ಬಲವಾದ ಏಟು ಬಿದ್ದಿದ್ದರಿಂದ ಅರೆ ಪ್ರಜ್ಞೆಯಲ್ಲಿದ್ದ ಬಾಲಕನನ್ನ ಮೊದಲು ಬೆಂಗಳೂರಿನ ರಾಜಾಜಿನಗರದ ಕ್ಲಿನಿಕ್ಗೆ ಸೇರಿಸಲಾಗಿತ್ತು. ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದರೂ ಸುಧಾರಣೆ ಕಾಣದ ಹಿನ್ನೆಲೆಯಲ್ಲಿ ಬಳಿಕ ಜೂನ್ 23ರಿಂದ ಜುಲೈ 15ರವರೆಗೆ ನಿಮಾನ್ಸ್ನಲ್ಲಿ ಟ್ರೀಟ್ಮೆಂಟ್ ಕೊಡಲಾಗಿತ್ತು. ಅದಾದ ಬಳಿಕ ಆತ ಚೇತರಿಸಿಕೊಂಡಿದ್ದಾನೆ. ಇದೆಲ್ಲವೂ ಮುಗಿದ ಬಳಿಕ ಈಗ ಕೇಸು ದಾಖಲಿಸಲಾಗಿದೆ.